शंकरं शांतं शिवात्मं शिवोत्तमं शिवमार्गप्रणीतारपणतोऽस्मि सदा शिवम्। ओम नमो भगवते नित्यानंदाय नमः। ರಾಮದೇವರಾಯನಿಚ್ಚಿನ ಸೋಮನಾಥನ ಮನಸಾರ ವಂದಿಸ ಒಂದು ಆರಾಧಮೂರ್ತಿ ಅನಿಚ್ಚಿನ ಶಿವದುರ್ಗಾ ಪರಮೇಶ್ವರಿ ಸಾಷ್ಟಾಂಗ ವಂದಿಸ ಒಂದು ಗುರುಕುಲಾಂಚ ನಿತ್ಯಾನಂದ ಸ್ವಾಮಿನ ಪಾದೋಡು ವಂದಿಸ ಒಂದು ಇನ್ನಿತ ಶಿವರಾತ್ರಿದ ನಮ್ಮ ನಡೆ ಶಿವನ ಕಡೆ ಬಂದ ಪ್ರಕಾರ ಮಧುಕೃಷ್ಣ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನು ಎಂಕಲ ದೀಪದ ಮೂಲಕ ಮುಂದುವರಿಸೋದಿಲ್ಲ అయిన ಪ್ರಕಾರ ಭಗವಂತನ ಕಾರ್ಯ ಈ ಮಾಂದ ನಮ್ಮ ಸೇರಿದ ದೇವತಾ ಕಾರ್ಯ ಮುಂದೊಂದಿಲ್ಲ ಭಜನಾಡಿ ನಮ್ಮ ದೇವರನ್ನು ಕೆಲವು ತರಡು ತುಯರಾಪುಡು ಆಯ್ದ ಪ್ರಮುಖವಾದ ಆರಾಧನೆ ಮೂಲಕ ತುಯರಾಪುಡು ಅಂಚನೆ ಭಗವಂತನ ಸತ್ಸಂಗದ ಮೂಲಕ ಧ್ಯಾನದ ಮೂಲಕ ಅಂಚನೆ ಭಜನೆ ಮೂಲಕ ಇನ್ನಿತ ಹೊರತು ನಮ್ಮ ಭಜನಾ ಹೊಂದಿದ್ದೇನೆ ಚಿರಂಬಿ ಭಗವತಿ ಮಹಿಳಾ ಸಂಘದಲ್ಲಿನ ಭಜನೆ ಎಂಗಳು ಎತ್ತೋ ಕಡಿಡ್ತು ಒಂದುಲ್ಲೆ ಅಪ್ಪೆ ವಿಜಯಕ ಭಾರಿ ಪ್ರೀತಿಯಲ್ಲಿ ಭಜನೆ ಮಿಕ್ತೆ ಸರಸ್ವತಿನ ಒಲಿಸೊಂದು ನಿರ್ಕೊಂಡೈತೆ ದಯಬಂಡ ಭಜನೆ ಏರೆಗ್ಲ ಪನಿರ ಸಾಧ್ಯತೆ ಇಜ್ಜಿ ಏತೋ ಕಷ್ಟಲು ಉಂಡು ಭಜನೆ ಮಿಕ್ತೆ ಅವು ಭಕ್ತಿ ಇತ್ತು ಮಾತ್ರ ಭಜನೆ ಬಂದಿರೋ ಸಾಧ್ಯತೆ ಆ ಒಂದು ಭಕ್ತಿ ಆರ ಮುಖಾಂತರ ಉಂಡು ಆರ ಮುಖಾಂತರ ಸಮಾಜಕ್ಕೊಂದು ಇಡ್ಡೆ
ಜೋಕ್ಲಿಗೆ ಅವಡು ಹಿರಿಯಕ್ಲಿಗೆ ಒಂದು ಪ್ರೇರಣೆ ಆದ ಸಾಧ್ಯತೆ ಉಂಟು. ಭಗವಂತನು ತುಯ್ಯರ ಸಾಧ್ಯ ಭಕ್ತಿ ಭಜನೆಯ ಮೂಲಕ ಪಂಪೇರಿ ಅಂಚೆನೆ ಆರ ಭಜನೆ ಮುಂದೆ ಸಂದುಳ್ಳಿಗೆ ಎಂಕ್ಲ ಯಾನು ಓ ಸ್ಟೇಜಿಗೆ ಕಾರ್ಯಕ್ರಮ ಆರು ಭಜನೆ ಮುಖ್ಯವಾದ ಉಪ್ಪೇರಿ ಅಲ್ಲ ಅವು ದಯಪಂಡ ಏರೆಗ್ಲ ಒದಗೂಜಿ ಭಜನೆ ಮನ್ಪುಣಂಚಿನ ಭಾಗ್ಯ ಅವು ಕೆಲವರಿಗೆ ಮಾತ್ರ ದಯಪಂಡ ನಮ್ಮ ಇಲ್ಲಲ್ಲಿ ತುಲೈತೆ ನಮಗೆ ಟಿ ವಿದ ಕೈತಲ್ಲಿ ಎತ್ತೋ ಬರ್ತು ಕುಳ್ಳಿರೋ ಭಕ್ತಿ ಉಪ್ಪುನ ಅಲ್ಲ ಭಜನೆ ಮುಖಾಂತರ ಏರೆಗ್ಲ ಭಕ್ತಿ ಉಪ್ಪುಜಿ ಆ ಭಕ್ತಿಯ ಮಾರ್ಗ ಅದು ತೋಪ ಒಂದಿಲ್ಲ ನಮಗೆ ಏರ್ಲ ಅಂಚಿನ ಕಾರ್ಯ ಮನ್ಪುಜಿ ಬಾರಿ ಖುಷಿ ಆಂಡಿ ಎಂಗಳು ಏಪ ಕಾರ್ಯಕ್ರಮ ಭಜನೆ ನಡತುಂದು ನಾನು ಅವು ದೇವರ ಸಂಕೀರ್ತನೆ ಬರೋಣ ಆರ ಸರಸ್ವತಿ ಒಲಿಯೋಡಾರೆಗೆ ಇದು ನೇರಕ್ಕೆ ಭಕ್ತಿ ಪೂಜೆ ಆಯ್ತು ಮಿತ್ತೆ ಎಂಕ್ಳಿಗೆ ಅವಳು ಆರಾಧನೆ ಮನ್ಪೊಂಡಾಯ್ತು ಭಕ್ತಿ ಬೋರ್ಡ್ನ ಭಗವಂತನ ಅನುಗ್ರಹ ಬೋರ್ಡು ಈ ನಿಮಾಂತ ಮೂರು ಸೇರಿದಾಮ ಈ ಕಾರ್ಯ ಮನ್ಪೊಂಡ ನಮಗೆ ಭಗವಂತನ ಅನುಗ್ರಹ ಶಿವನ ಅನುಗ್ರಹ ಸೋಮನಾಥನ ಅನುಗ್ರಹ ಪರಿಪೂರ್ಣ ಉಂಟು ಪನಿರಾನಿಕೆ ಪಣ್ಣೊಂದುಲ್ಲೆ ಅಂಚಾರ್ದಾರ ಭಕ್ತಿ ದಯ ಬಂಡ ನಮ್ಮ ಹಿಂದೂ ಧರ್ಮಗಳು ಪ್ರಾಮುಖ್ಯವಾದ ನಮ್ಮ ಬದುಕುಂಡು ಅಂಡ ಭಕ್ತಿ ಮಾರ್ಗ ಮಾತ್ರ ಸಾಧ್ಯ ಭಕ್ತಿ ಇತ್ತಿನ ಮಾತ್ರ ಜನಕ್ಲೆಡ ಪ್ರೀತಿ ವಿಶ್ವಾಸ ಭಾವನೆಗಳಿಗೆ ನಮಗೆ ಆಗಲೇ ಮಿತ್ತ ಮುಂದೆ ಆ ಪ್ರೀತಿ ಭಾವನೆಯನ್ನು ಉಳಿಸಾರ ಸಾಧ್ಯ ಉಂಟು ಇದನ್ನ ನಮಗೆ ಕುಟುಂಬದ ಪ್ರೀತಿ ಗೌರವ ಬರೋಡನ್ನ ಸಂಸ್ಕಾರವನ್ನು ಹಿರಿಯಕ್ಕಳು ಕೊರಿಯರ್ನ ಮಾತ್ರ ನಮಗೆ ಬದುಕಿರೋ ಸಾಧ್ಯತೆ ಉಂಟು ಅವು ಇಲ್ಲಿ ನಮ್ಮ ಒಂದೇ ಧರ್ಮದ ಅಪ್ಪೆ ಜೋಕ್ ಲೆಕ್ಕ ಮೂಲ ಸೇರಿದೆ ಮಾಂತೆಲ್ಲ ಭಕ್ತಿದ ಮಾರ್ಗಗಳು ನಮ್ಮ ಮುಂದುವರಿಲ್ಲ ಭಕ್ತಿ ಮಾರ್ಗವನ್ನು ಶಿವನ ಕಡೆಗೆ ನಮ್ಮ ಸಮರ್ಪಣೆ ಮಂದೊಂದಿಲ್ಲ ಅಂಥದ್ದೆಲ್ಲ ಒಂದು ಅಂಥದ್ದಾರ ನಮ್ಮ ಇಲ್ಲಿ ದೀಪದ ಮೂಲಕ ದೇವರನ್ನು ತುಯ್ಯ ಭಜನೆ ಮೂಲಕ ಸರಸ್ವತಿನ ಒಲಿಯ ಸೋಮನಾಥನ ಶಿವನ ಶಿವರಾತ್ರಿದ ಒಂದು ಪುರ್ಲುದಾಯನಂಚಿನ ದಿನ ಇನಿ ಆ ಶಿವನ ಕಡೆಗೆ ನಮ್ಮ ಇನ್ನು ಮಾಂತೆಲ್ಲ ಆ ಶಿವ ದರ್ಶನ ಮಂತರ ನಮ್ಮ ಮುಂದುವರೆಲ್ಲ ಅವಳು ಮಂತ್ರಂಚಿನ ಸತ್ಕರ್ಮನ ದೇವರು ಪರಿಪೂರ್ಣ ನಮ್ಮ ಮಾಂತರಿಗೆ ಒದಗಾದ ಕೊರಡು ನಿಗಲಿ ಮಂತ್ರಂಚಿನ ಕಾರ್ಯಗಳ ಶಿವನ ಪರಿಪೂರ್ಣ ಅನುಗ್ರಹ ಸೋಮನಾಥನ ಅನುಗ್ರಹ ನಮ್ಮ ನೆಚ್ಚಿನ ಶಿವ ದುರ್ಗಾ ಪರಮೇಶ್ವರ ಅನುಗ್ರಹ ಸದಾ ಮೇಲೆ ಉಪ್ಪಡೆ ದುಂಬು ಗೆಡ್ಡೆ ರೀತಿ ಬೆಳವಣಿಂಚಿನ ಭಾಗ್ಯನ ಭಗವತಿ ಅನುಗ್ರಹ ಮನ್ಪಡು ಪಂಡದೆ ಆ ಭಗವತಿ ಆ ಶಿವ ದುರ್ಗಾ ಪರಮೇಶ್ವರ ಘೃತಂ ಪಾಪಂ ವಜ್ರಲೋಪೋ ಭವಿಷ್ಯತಿ ಪನ್ಪುನಕನೆ ನಮ ದುಂಬುದ ಜನ್ಮೋಡು ಒವೇ ರೀತಿದ ಪಾಪಕರ್ಮಾಂಗಳೇನು ಮಂತೊಂದು ಬತ್ತನಿ ತಂಡಲ ಈ ಜನ್ಮೋಡೈನು ವಾ ರೀತಿಡು ನಾಶ ಮಲ್ಪೋಡು ಪುಣ್ಯ ಸಂಪಾದನೆ ಮಲ್ಪೋಡು ಪಾಪಲೇನು ನಮ್ಮ ಕ್ಷಯ ಮಲ್ಪೋಡು ನೀ ತಂಡ ಅವು ಮುಖ್ಯವಾದ ಒಂದನೇ ಕಾರಣ ಜಪ ಮಲ್ಪೋಡಿಗೆ ಅಂಚನೆ ಮುಖ್ಯವಾದ ಭಗವಂತನ ಧ್ಯಾನ ಮನ್ಪೋಡಿಗೆ ಐನ ಒಟ್ಟಿಗೆ ವಿಶೇಷವಾದ ಭಜನಾ ಸಂಕೀರ್ತನದ ಒಟ್ಟಿಗೆ ಭಗವಂತನ ನಮ್ಮ ಒಲಿಸವಂಡ ಖಂಡಿತವಾದಲ್ಲ ಅಂಚಿತನ ಪಾಪೋಲು ಮಾತ ಪರಿಹಾರ ಅದು ನಮಗೆ ಅನೇಕ ರೀತಿಯ ಪುಣ್ಯ ನಮ್ಮ ಜೀವನದ ಸಂಪಾದನೆ ಆಪಣು ಮುಖ್ಯವಾದ ಈ ಒಂಜಿ ಮುದ್ದು ಕೃಷ್ಣ ಅಂಚನೆ ಸಾಂಸ್ಕೃತಿಕ ಟ್ರಸ್ಟ್ ತಗೊಟ್ಟು ಈ ಒಂಜಿ ನೆಲೆಟ್ಟು ಮೂಲ ವಿಶೇಷವಾನಂಚಿತ್ತನ ಭಗವಂತನ ಒಂಜಿ ಆರಾಧನೆ ಅವನುಂಡು ಅವೇ ರೀತಿಯ ಮುಖ್ಯವಾದ ಅನೇಕ ರೀತಿಯ ಸಾಂಸ್ಕೃತಿಕ ಆಧ್ಯಾತ್ಮಿಕವಾದ ಅಂಜನೆ ಧಾರ್ಮಿಕವಾನಂಜತ್ತನ ವಿಚಾರತೆಲ್ಲ ಮೂಲು ಈ ಸಾನ್ನಿಧ್ಯೋಡು ಆತನ ಈ ಸ್ಥಳ ಭಾಗದ ನಡತ್ತೊಂದುಂಡು ಅವಗಂಡ ಮುಖ್ಯವಾದ ಬೇತೆ ಬೇತೆ ನಮ್ಮ ವಿಚಾರತೆಲೆಗೆ ಅನೇಕ ರೀತಿಯ ಖರ್ಚಿಲೇನು ಮಾತ ನಮ್ಮ ಮಲ್ಪೆರೆ ಸಾಧ್ಯತೆ ಉಂಟು ಜೀವನಡು ಅಣಲ ಭಗವಂತನ ಒಂಜಿ ಆರಾಧನೆಗೆ ಆಧ್ಯಾತ್ಮಿಕ ವಿಚಾರತೆಲೆಗೆ ನಮ್ಮ ಒವೇ ರೀತಿಯ ಖರ್ಚು ಮಲ್ತಂಡ ಐನ 10 ಪಾಲು ಉತ್ಪತ್ತಿದ ಸಾಧಿನ ದೇವೇರು ನಮಗೆ ಧ್ವಜಪಾತ ಕೊರ್ಪೇರು ಪನ್ಪುನಂಚಿತ್ತ ನಾವು ಮುಖ್ಯವಾದ ಶಿವರಾತ್ರಿದ ಪರ್ವಕಾಲ ಅಂಜಿತ್ತನ ಶಿವರಾತ್ರಿದ ಪರ್ವಕಾಲಡು ಈ ಒಂಜಿ ಸ್ಥಳ ಭಾಗದ ಆ ಶಿವನಡೆಗೆ ಅಂಜನೆ ಪಾದಯಾತ್ರೆ ಅತನ ಮುಖ್ಯವಾದ ನಮ್ಮ ನಡಿಗೆ ಮನ್ಪುನಂಚಿತ್ತನೆ ವಿಶೇಷವಾನಂಚಿತ್ತನ ಅಭಿಯಾನ ಅವೇ ರೀತಿಡು ವಿಶೇಷವಾನಂಚಿತ್ತನ ಒಂಜಿ ಸೇವೆ ಎಂದು ಪನ್ನುಲಿ ಮುಖ್ಯವಾದ ಅಂಚಿತ್ತನ ಒಂಜಿ ಸೇವೆಡು ನಮ್ಮ 10 ಜೋಕ್ಲನಲ್ಲ 1 ಜೋಕ್ಲನೆಲಕ ಒಟ್ಟು ಸೇರಿದು ಏಕಚಿತ್ತ ಮನಸ್ಸುಡು ಆ ಭಗವಂತನ ಒಂಜಿ ಶಿವನ ಧ್ಯಾನನ ಮಲ್ತೊಂದು ಅಂಜನೆ ಸೋಮನಾಥೇಶ್ವರ ಮಾಗಣೆದ ಒಡೆಯೆ ಸೋಮನಾಥೇಶ್ವರ ದೇವರನ ಸಾನ್ನಿಧ್ಯದ ನಡೆಗೆ ನಮ್ಮ ಇನಿ ವಿಶೇಷವಾದ ಆ ಒಂಜಿ ನಡಿಗೆಯನ್ನು ನಮ್ಮ ಮಲ್ತೊಂದುಲ್ಲ ಅಂಜನೆ ಆ ಸಾನ್ನಿಧ್ಯೋಡು ನಮ್ಮ ವಿಶೇಷವಾದ ಒಂಜಿ ಪೂಜೆಯನ್ನು ಕೊರೊಂದುಲ್ಲ ಶಿವರಾತ್ರಿ ನಿ ತಂಡ ಅಂಜನೆ ಮುಖ್ಯವಾದ ಒಂಜನೇದಾದ ಭಗೀರಥ ಪನ್ಪುನಂಚಿತ್ತನ ಅಂಜಲ್ಮ ಮುಖ್ಯವಾದ ಆ ಮುನಿ ತಂಡ ರಾಜಕುಮಾರಿ ಅತರ ಋಷಿ ಅವಗಂಡ ಆ ಗಂಗೆನು ಅಂಜನೆ ಭೂಮಿಗೆ ಕೊಣರಡು ಪನ್ಪುನಂಚಿತ್ತನ ಉದ್ದೇಶ ಇಪ್ಪುಂಡು ಅವಗಂಡ ಗಂಗೆಡ ಪ್ರಾರ್ಥನೆ ಮಲ್ತೊಂದಂಚಿತ್ತನ ಸಂದರ್ಭಡು ಆ ಗಂಗೆಗೆ ಅಹಂಕಾರ ಇಪ್ಪುಂಡು ಅವಗಂಡ ಯಾನು ಭೂಮಿಗೆ ಬರಡೊಂದಿ ತಂಡ ಅಂಜನೆ ಬೇತೆ ಏನ ಇದಿಲ್ಲ ಅಂಜನೆ ಮುಖ್ಯವಾದ ಏನನ್ನು ಭೂಮಿಗೆ ಕೊನರಿಯರೆ ಸಾಧ್ಯತೆ ಇಜ್ಜಿ ಅವು ಶಿವಡ ಮಾತ್ರ ಸಾಧ್ಯ ಅಂದ್ ಅಪಗಂಡ ಆ ಭಗೀರಥೆ
ಅವಗನ ಶಿವನ ಧ್ಯಾನ ಮಂತೊನ್ವೇರು ಅವಗಂದ ಅಂಚಿತ್ತನ ಶಿವನ ಧ್ಯಾನಡು ಅಂಜನೆ ಶಿವ ದೇವೇರು ಪರಿಪೂರ್ಣವಾದ ಮೆಚ್ಚಿದಾರಿಗೆ ಅನುಗ್ರಹನು ಕೊರ್ನಗ ಅಂಜನೆ ಮುಖ್ಯವಾದ ಗಂಗೆನು ಅಂಜನೆ ದೇವಲೋಕ ಅದು ಈ ಭೂಮಿಗೆ ಎಂಚಾನಲ ಕೊನ್ನರುಡು ಪನ್ಪುನಂಚಿತ್ತನ ಉದ್ದೇಶನ ತಿರಿಪಾನಗ ಐಕ ಆ ಒಂದು ಒತ್ತೊಣ್ಣಂಚಿತ್ತನ ಶಿವದೇವರು ತಾನು ಜಟಾಧಾರಿಯಾದ ಅಂಜನೆ ಗಂಗೆನು ವರಮಂತೊಂದು ಆ ದೇವಲೋಕ ಅದು ರಭಸವಾದ ವರ್ಪುನಂಚಿತ್ತನ ಭೂಮಿಗೆ ಬರ್ಪುನಂಚಿತ್ತನ ರಭಸನ್ ತನ್ನ ಜಟತ್ ಅಂಜನೆ ಉಂತದು ನಿಧಾನವಾದ ನಮ್ಮ ಭೂಮಿಗೆ ಕೊಣತನಂಚಿತ್ತನ ದಿನವು ನಂದ ಅವು ಶಿವರಾತ್ರಿದ ದಿನಗೆ. ಆ ಸಂದರ್ಭದಲ್ಲಿ ಗಿರಿಜಾ ಕಲ್ಯಾಣ ಆದಂತಹ ಪುಣ್ಯ ದಿವಸವೇ ಇವತ್ತು. ಆ ಪಾರ್ವತಿಯ ಒಂದು ತಪಸ್ಸಿಗೆ ಒಲಿದಂತಹ ಪರಶಿವ ಅನುಗ್ರಹ ಮಾಡಿದಂತಹ ವಿಷಯ. ಅದರಲ್ಲೇ ಮದುವೆ ಆಗದವರು ಯಾವ ರೀತಿಯಾದಂಥ ಗಂಡ ಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಪಾರ್ವತಿ ಶಿವನ ಬಗ್ಗೆ ಮಾಡಿದಂತಹ ಈ ಸ್ವಯಂವರ ಪಾರ್ವತಿಯ ಪೂಜೆಯನ್ನು ಯಾರು ಮಾಡ್ತಾರೋ ಅಂಥವರಿಗೆ ಶೀಘ್ರವಾಗಿ ಮದುವೆ ಆಗುವಂತಹ, ತನ್ಮೂಲಕವಾಗಿ ಅವರು ಸಂತಾನವನ್ನು ಪಡೆಯುವಂತಹ, ತನ್ಮೂಲಕವಾಗಿ ವಂಶಾಭಿವೃದ್ಧಿ ಆಗುವಂತಹ ಒಂದು ಇಷ್ಟಾರ್ಥ ಸಿದ್ಧಿಯಾಗುವಂತಹ ವ್ಯವಸ್ಥೆಯನ್ನು ಕೂಡ ಈ ಶಿವಪುರಾಣದಲ್ಲಿ ಶಿವರಾತ್ರಿಯ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ. ಆದ್ದರಿಂದ ಯಾವುದೇ ದೇವರು ಅನುಗ್ರಹ ಮಾಡುವಾಗ ಹಿಂದೆ ಮುಂದೆ ಆಲೋಚನೆ ಮಾಡಿ ಅನುಗ್ರಹ ಮಾಡ್ತಾರೆ. ದುರ್ಗೆ ಆಗಲಿ ವಿಷ್ಣು ಆಗಲಿ ಇವನಿಗೆ ಅನುಗ್ರಹ ಮಾಡಬಹುದಾ, ಮಾಡಿದರೆ ಏನು ಪರಿಣಾಮ ಅಂತ ಆಲೋಚನೆ ಮಾಡ್ತಾರೆ. ಆದರೆ ಶಿವ ಅನ್ನುವಂತಹ ಭಗವಂತ ದೇವ ಭಕ್ತರ ಯಾವುದೇ ಪ್ರಾರ್ಥನೆಗೆ ಆಚೀಚೆ ನೋಡದೆ ತಥಾಸ್ತು ಅಂತ ಹೇಳುವವ ಶಿವ ಮಾತ್ರ. ಅಂತಹ ಭಸ್ಮಾಸುರ ಸಮೇತ ತಲೆಗೆ ಕೈ ಇಟ್ಟಾಗ ಭಸ್ಮ ಆಗಬೇಕು ಅನ್ನುವಂತಹ ವರ ಕೇಳಿದಂತಹ ಆ ಪರಶಿವ ತಥಾಸ್ತು ಅಂತ ಹೇಳಿದಾಗ ಶಿವನ ತಲೆಗೆ ಕೈ ಇಡಲಿಕ್ಕೆ ಬಂದಿದ್ದಾನೆ ಆ ಭಸ್ಮಾಸುರ. ರಾವಣ ಅವನ ಪಾರ್ವತಿಯ ಮನೆಯೊಕ್ಕಲನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಗಣೇಶನ ಕಥೆಯಲ್ಲಿ ಬರ್ತದೆ. ಅದಕ್ಕಿಂತ ಮುಂಚಿನ ಒಂದು ಕಥೆಯಲ್ಲಿ ಆ ರಾವಣ ಶಿವನ ಆತ್ಮಲಿಂಗವನ್ನು ಕೊಂಡೋದ ಕಥೆ ಎಲ್ಲರಿಗೂ ಗೊತ್ತುಂಟು. ಆದರೆ ಅದು ಸೆಕೆಂಡ್ ಅಟೆಂಪ್ಟ್, ಎರಡನೇ ಪ್ರಯತ್ನ. ಸುರುವಿಗೆ ಏನಾಗಿದೆ ಅಂತ ಹೇಳಿದ್ರೆ ಆ ರಾವಣನ ತಾಯಿ ಹೇಳ್ತಾಳೆ, ಹೋಗಿ ಪರಶಿವನ ಆತ್ಮಲಿಂಗವನ್ನು ತಾ ಅಂತ. ತಪಸ್ಸು ಮಾಡ್ತಾನೆ. ಶಿವ ಪ್ರತ್ಯಕ್ಷನಾಗಿ ಏನು ಬೇಕು ಅಂತ ಕೇಳುವಾಗ ಅಲ್ಲಿ ಪಾರ್ವತಿ ಅಲ್ಲಿ ಹೋಗ್ತಾಳೆ. ಇವನ ಬುದ್ಧಿಭ್ರಮಣೆಯಾಗಿ ಆತ್ಮಲಿಂಗವನ್ನು ಕೇಳುವ ಬದಲು ಪಾರ್ವತಿಯನ್ನೇ ಕೇಳ್ತಾನೆ. ಕೂಡಲೇ ತಥಾಸ್ತು ಅಂತ ಹೇಳ್ತಾಳೆ. ತಥಾಸ್ತು ಅಂತ ಹೇಳುವಾಗ ಪಾರ್ವತಿಯನ್ನು ಕೊಡಲೇಬೇಕಾದಂತಹ ಅನಿವಾರ್ಯತೆ ಬರ್ತದೆ. ಕೊನೆಗೆ ಪಾರ್ವತಿ ಉಪಾಯದಿಂದ ಒಂದು ಹೇಳ್ತಾರೆ, ನನ್ನ ಗಂಡನ ಆದೇಶವನ್ನು ನಾನು ಪಾಲನೆ ಮಾಡ್ತೇನೆ, ಆದರೆ ಹಿಂದೆ ನೋಡಬಾರದು ಅಂತ. ಹಿಂದೆ ನೋಡಬಾರದು ಅಂತ ಹೇಳುವಾಗ ನೀನು ಬರ್ತಾ ಇದ್ದಿ ಅಂತ ಏನು ಸಾಕ್ಷಿ ಅಂತ ಹೇಳುವಾಗ ಗೆಜ್ಜೆಯ ನಾದ ಕೇಳ್ತದೆ ಅಂತ. ಹೀಗೆ ಬರುವಾಗ ನಾರದರು ಬೇಕು ಅಂತಲೇ ರಾವಣನನ್ನು ನಿಲ್ಲಿಸಿ ಕೇಳ್ತಾರೆ, ಏನು ಒಬ್ಬನೇ ಹೋಗ್ತಾ ಇದ್ದಿ ಅಂತ. ಒಬ್ಬನೇ ಅಲ್ಲ, ಹಿಂದೆ ಇದ್ದಾಳೆ ಅಂತ. ಯಾರಿದ್ದಾಳೆ ಅಂತ ಬೇಕು ಬೇಕು ಅಂತ ಕೇಳಿದಾಗ ಹಿಂದೆ ಇದ್ದಾಳೆ ನೋಡು ಅಂತ ಹೇಳುವಾಗ ಪಾರ್ವತಿ ಇದ್ದಾಳೆ. ಫಸ್ಟಿಗೆ ಹೇಳಿದ್ದಾಳೆ ಅವಳು, ನೀನು ಹಿಂದೆ ನೋಡಿದರೆ ನಾನು ಅಲ್ಲೇ ಕಲ್ಲಾಗ್ತೇನೆ ಅಂತ. ಈ ಮೂಲಕವಾಗಿ ಕೇಳಿದ್ದನ್ನು ಕೊಡುವಂತಹ ಭಗವಂತ ಈಶ್ವರ ತನ್ನ ಪತ್ನಿಯನ್ನೇ ಕೊಟ್ಟಿದ್ದಾನೆ, ತನ್ನ ಆತ್ಮಲಿಂಗವನ್ನೇ ಕೊಟ್ಟಿದ್ದಾನೆ. ಆದ್ದರಿಂದ ಅಂತಹ ಪರಶಿವನ ಆರಾಧನೆಯನ್ನು ಯಾರು ಮಾಡ್ತಾರೋ ಅಂಥವರಿಗೆ ಸೋಲಿಲ್ಲ ಅನ್ನುವಂತಹ ವಿಷಯ ಪದೇ ಪದೇ ಶಿವಪುರಾಣದಲ್ಲಿ ಹೇಳ್ತಾರೆ. ಆದ್ದರಿಂದ ಹರಿಹರರಲ್ಲಿ ಭೇದವಿಲ್ಲ ಅನ್ನುವಂತಹ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಅದರಲ್ಲಿ ಬರ್ತದೆ. ಇಡೀ ಭೂತಗಣಕ್ಕೆ ಶಿವನೇ ನಾಥ, ಭೂತನಾಥ ಅಂತ ಅವನ ಹೆಸರು. ಆದರೆ ಅಂಥ ಶಿವಗಣಕ್ಕೆ ಅಧಿಪ ಯಾರು ಅಂತ ಹೇಳಿದರೆ ಗಣಪ. ಆದ್ದರಿಂದ ತನ್ನ ಪಾರ್ವತಿಯ ಹೆಂಡತಿಯ ಸಮಾಧಾನಕ್ಕೋಸ್ಕರ ಮೊದಲ ಪೂಜೆ ತನ್ನ ಮಗನಿಗೆ ಇರಲಿ ಅನ್ನುವಂತಹ ಒಂದು ವಿಶೇಷವನ್ನು ವರದಾನ ಕೊಟ್ಟಾಗ ಆ ಇಡೀ ಶಿವನ ಗಣಕ್ಕೆ ಅಧಿಪತಿ ಗಣಪತಿ ಆಗ್ತಾನೆ, ವಿದ್ಯೆಗೂ ಅಧಿಪತಿ ಗಣಪತಿ ಆಗ್ತಾನೆ. ವಿದ್ಯಾಗಣಪತಿಯ ಕಟ್ಟೆಯ ಮುಂಭಾಗದಲ್ಲಿ ಈ ಕಾರ್ಯಕ್ರಮ ಮಾಡುವಂಥದ್ದು ಅತ್ಯಂತ ಅರ್ಥಪೂರ್ಣವಾಗಿದೆ. ಆದ್ದರಿಂದ ವಿಶೇಷವಾಗಿ ಶಿವನ ಬಗ್ಗೆ ಹೇಳಬೇಕಾದರೆ ಅದು ನಿರರ್ಗಳವಾಗಿ ಬರ್ತಾ ಇರ್ತದೆ. ಅಂತಹ ಚಂದದ ಕಥೆಗಳೆಲ್ಲ ಶಿವನ ವಿಷಯದಲ್ಲಿ ಇದೆ. ಆದ್ದರಿಂದ ಶಿವನ ದೊಡ್ಡ ಸಂಸಾರಸ್ಥಾವ. ಕೊನೆಯ ಎರಡು ಮಾತನ್ನು ಹೇಳಿ ಮಾತನ್ನು ನಿಲ್ಲಿಸ್ತೇನೆ. ಅತ್ಯಂತ ದೊಡ್ಡ ಗೃಹಸ್ಥ ಶಿವ. ಯಾಕೆ ಅಂತ ಹೇಳಿದ್ರೆ ಸಂಸಾರ ಹೇಗೆ ನಡೆಸುವುದು ಅಂತ ಶಿವನ ಹತ್ರ ಕಲಿಬೇಕು ನಾವು. ಹತ್ತಿರದಲ್ಲಿ ಪಾರ್ವತಿ ಇದ್ದಾಳೆ, ಮೇಲೆ ಗಂಗೆ ಇದ್ದಾಳೆ, ಚಂದ್ರನಿದ್ದಾನೆ, ಇನ್ನು ಮಗ ಗಣಪ ಇದ್ದಾನೆ, ಇನ್ನು ಮಗ ಕುಮಾರ ಇದ್ದಾನೆ. ಅವರವರ ವಾಹನಗಳಿವೆ. ಸಿಂಹ, ಹುಲಿ, ನಂದಿ, ಇಲಿ, ಮಯೂರ ಎಲ್ಲ ಒಬ್ಬನನ್ನು ವೈರತ್ವ ಇರುವಂತಹ ವ್ಯವಸ್ಥೆ. ಗಣಪನ ಇಲಿಯನ್ನು ಶಿವನ ಕಂಠದಲ್ಲಿರುವಂತಹ ಹಾವು ನೋಡ್ತಾ ಉಂಟು ಯಾವಾಗ ಬೇಟೆಯಾಡುವುದು ಅಂತ.
ಆ ಹಾವನ್ನು ಕೆಳಗಿರುವಂತಹ ಸುಬ್ರಹ್ಮಣ್ಯನ ನವಿಲು ನೋಡ್ತಾ ಉಂಟು, ಇದನ್ನು ಯಾವಾಗ ಹೊಡೆಯುವುದು ಅಂತ. ನಂದಿಯನ್ನು ಯಾವಾಗ ಬೇಟೆಯಾಡುವುದು ಅಂತ ಪಾರ್ವತಿಯ ವಾಹನವಾದಂಥ ಹುಲಿ ಮತ್ತು ಸಿಂಹ ಕಾಯ್ತಾ ಉಂಟು. ಹಾಗಾದರೆ ಈ ವೈರತ್ವದ ನಡುವೆ ಸಂಸಾರವನ್ನು ಸಮತೋಲನದಲ್ಲಿ ನಡೆಸುವವ ಯಾರು ಅಂತ ಹೇಳಿದರೆ ಶಿವ, ಜಗಳ ಆಗದ ರೀತಿಯಲ್ಲಿ. ಆದ್ದರಿಂದ ನಿಜವಾಗಿ ಅವನಿಗೆ ಏನೂ ಇಲ್ಲ, ಶಿವನತ್ರ ಏನೂ ಇಲ್ಲ, ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ. ಎಷ್ಟು ಜನಕ್ಕೆ ಹೊಟ್ಟೆ ತುಂಬಿಸಬೇಕವ? ಒಬ್ಬ ಆನೆ ಮುಖದವ, ಇನ್ನೊಬ್ಬ 6 ಮುಖದವ, 2 ಹೆಂಡತಿಯರು, ಅದರ ವಾಹನಗಳು, ಝೂವೇ ಅದು, ಮೃಗಾಲಯವೇ. ಅಂಥ ಮೃಗಗಳ ಒಂದು ಹೊಟ್ಟೆ ತುಂಬಿಸಲಿಕ್ಕೆ ಎಷ್ಟು ಕಷ್ಟ ಉಂಟು ಅಂತ ಪ್ರಶ್ನೆ ಬರುವಾಗ ಒಬ್ಬ ಕವಿ ಹೇಳ್ತಾನೆ, ಅವನಿಗೆ ಎಲ್ಲ ಸಾಧ್ಯವಾದದ್ದು ಹೇಗೆ ಅಂತ ಹೇಳಿದರೆ ಅವನ ಎಡಭಾಗದಲ್ಲಿ ಅನ್ನಪೂರ್ಣೇಶ್ವರಿ ಇದ್ದಿದ್ದರಿಂದ ಈ ಸಂಸಾರವನ್ನು ಸಾಗಿಸಲಿಕ್ಕೆ ಅವನಿಗೆ ಸುಲಭ ಆಯಿತು ಅಂತ ವಿಶೇಷವಾಗಿ ಕವಿಯರು ಹೇಳ್ತಾರೆ. ಆದ್ದರಿಂದ ಅಂತಹ ಭಗವಂತನ ಒಂದು ಸೋಮನಾಥನಿಗೂ ಮಂಜುನಾಥನಿಗೂ ಒಂದು ಸಂಬಂಧ ಇದೆ. ಆ ಸೋಮನಾಥನ ವಿಶೇಷವಾದಂತಹ ಅರ್ಚಕರೇ ಕದ್ರಿಯ ಜಾತ್ರೆಯ ಸಂದರ್ಭದಲ್ಲಿ ಉಪಾಧಿ ಮಾಡಿ ಪಂಚಾಮೃತ ಮಾಡುವಂತಹ ಒಂದು ಪದ್ಧತಿ ಇವತ್ತಿಗೂ ಕೂಡ ನಡೀತಾ ಇದೆ. ಸುಬ್ರಹ್ಮಣ್ಯ ಬಾಸಿಲ್ತಾಯರು ಅದನ್ನು ಈಗಲೂ ಕೂಡ ನಡೆಸ್ತಾ ಇದ್ದಾರೆ. ಮೊನ್ನೆ ಜಾತ್ರೆ ಆದಾಗ 9ಕ್ಕೆ 9 ದಿವಸಗಳು ಕೂಡ ಬಂದು ಅವರ ಮಕ್ಕಳನ್ನೂ ಕೂಡ ತರಿಸಿ ಮಂಜುನಾಥ ದೇವರಿಗೆ ಪಂಚಾಮೃತ ಮಾಡುವಂತಹ ಒಂದು ವಿಶೇಷವಾದಂತಹ ಪದ್ಧತಿ ಇಂದಿಗೂ ನಡೀತಾ ಇದೆ. ಮಂಜುನಾಥನ ಮಂಟಪದಲ್ಲಿರುವಂತಹ ಉಪಾಧಿ 2 ಕ್ಷೇತ್ರಕ್ಕೆ ಸಂಬಂಧದ್ದು, ಒಂದು ಪೊಳಲಿ ಮತ್ತೊಂದು ಸೋಮೇಶ್ವರ. ಆದ್ದರಿಂದ ಅಂಥ ವಿಶಿಷ್ಟವಾದಂತಹ ಸೋಮನಾಥನ ಕಡೆಗೆ ನಮ್ಮ ನಡೆ ಅನ್ನುವಂಥದ್ದು ಅತ್ಯಂತ ಔಚಿತ್ಯಪೂರ್ಣ. ಎಲ್ಲದರಿಂದವೂ ಕೂಡ ಶಿವನ ಆರಾಧನೆ ಸಾಧ್ಯ. ಒಂದೊಂದು ಅಕ್ಷರ ಕೂಡ ಶಿವನ ರೂಪ ಅಂತ ಶಾಸ್ತ್ರ ಹೇಳುತ್ತದೆ. ಯಾವುದರಿಂದಲೂ ಶಿವನ ಸ್ತುತಿಯನ್ನು ಮಾಡಬಹುದು ಅಂತ ಕವಿ ಹೇಳ್ತಾನೆ. ಅಂತಹ ಸಂದರ್ಭದಲ್ಲಿ ಶತಾವಧಾನಿಯಾದಂತಹ ಆ ವಿಶೇಷವಾದಂತಹ ಒಬ್ಬರಲ್ಲಿ ಕವಿ ಕೇಳಿದಾಗ ಎಲ್ಲದರಿಂದಲೂ ಶಿವನ ಸಂಕಲ್ಪ, ಶಿವನ ಆರಾಧನೆ, ಶಿವನ ಒಂದು ಸಂಕೀರ್ತನೆ ಸಾಧ್ಯವ ಅಂತ ಹೇಳುವಾಗ ಹೌದು ಅಂತ ಹೇಳುವಾಗ, ಹಾಗಾದರೆ ನಾನು 4 ಶಬ್ದ ಹೇಳ್ತೇನೆ, ಅದರಿಂದ ಶಿವನ ಸ್ತುತಿ ಮಾಡಿ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ತಾರೆ. ಆಗ ಆ ಪ್ರಶ್ನೆ ಮಾಡುವವ ಕೇಳ್ತಾನೆ, ಇಡ್ಲಿ, ವಡೆ, ಚಟ್ನಿ, ಸಾಂಬಾರು, ಇದರಿಂದ ಶಿವನ ಸ್ತುತಿ ಮಾಡಿ ಅಂತ ಹೇಳುವಾಗ ಅವರು ಸ್ತುತಿ ಮಾಡ್ತಾರೆ. ಆ ಸ್ತುತಿ ಶಿವನ ಭಜನೆ ಹೀಗೆ ಬರ್ತದೆ. ಇದು ಭಜನೆ, ಅದರಲ್ಲಿ ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಉಂಟು. ಆಗ ಆ ಭಜನೆ ಏನು ಅಂತ ಕೇಳುವಾಗ, ಹೇ ಸಾಂಬರುದ್ರ, ಅದರಲ್ಲಿ ಸಾಂಬಾರು ಬಂತು. ಸ ಅಂಬ ರುದ್ರ, ಅಂಬೆಯ ಸಹಿತನಾದಂತಹ ರುದ್ರ ಅಂತ ಅದರ ಹೆಸರು. ಹೇ ಸಾಂಬರುದ್ರ, ಚಟ ಚಟ ನಿಟಿಲಾಕ್ಷ, ಚಟ ಚಟ ಅಂತ ಹೇಳಿದ್ರೆ ಅಗ್ನಿ, ನಿಟಿಲ ಅಂತ ಹೇಳಿದರೆ ಹಣೆ, ಹಣೆಯಲ್ಲಿ ಅಗ್ನಿಯನ್ನು ಧಾರಣೆ ಮಾಡುವ ಹೆಣಗಣ್ಣ, ಕಿಚ್ಚಗಣ್ಣ ಅಂತ ಹೇಳುತ್ತಾರೆ. ಚಟ ಚಟ ನಿಟಿಲಾಕ್ಷ, ಎಲ್ಲೆಲ್ಲೂ ನಿನ್ನ ಅಸ್ತಿತ್ವ ಇರುವಡೆ, ಎಲ್ಲಿ ಇಡ್ಲಿ ನಾನು ನನ್ನ ಪಾದವನು. ಅದರಲ್ಲಿ ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಎಲ್ಲ ಬಂತು. ಹಾಗಾದರೆ ನಾವು ಮನಸ್ಸು ಮಾಡಿದರೆ ಎಲ್ಲದರಿಂದವೂ ಕೂಡ ಶಿವನ ಧ್ಯಾನ ಸಾಧ್ಯ. ಅಕ್ಷರ ಅನ್ನುವಂಥ ಶಿವನಿಗೆ ಇನ್ನೊಂದು ಹೆಸರು. ಆ ಅನ್ನುವಂಥ ಶಬ್ದ ವರ್ಣಮಾಲೆಯ ಮೊದಲ ಅಕ್ಷರ, ಕ್ಷ ಅನ್ನುವಂಥದ್ದು ವರ್ಣಮಾಲೆಯ ಕೊನೆ ಅಕ್ಷರ. ಅಕಾರದಿಂದ ಕ್ಷಕಾರವರೆಗೆ ರ ಅಂತ ಹೇಳಿದರೆ ರಮಯಂತೆ ಅಂತ, ರಮಂತೆ ಅಂತ ಲೆಕ್ಕ, ಹೊಗಳುವಿಕೆ, ಗುಣಗಾನ ಅಂತ ಲೆಕ್ಕ. ಅಕ್ಷರ ಅಂತ ಹೇಳಿದರೆ ಅಕಾರದಿಂದ ಕ್ಷಕಾರವರೆಗೆ ನಾನು ಹೇಳುವಂಥ ಒಂದೊಂದು ಅಕ್ಷರವೂ ಕೂಡ ಶಿವನ ಧ್ಯಾನವಾಗಿರಲಿ ಅನ್ನುವಂತಹ ಅರ್ಥವೇ ಅಕ್ಷರ ಅನ್ನುವಂತಹ ಶಬ್ದ. ಆದ್ದರಿಂದ ವಿಶೇಷವಾಗಿ ಇಂತಹ ಒಂದು ಅವಕಾಶವನ್ನು ಕೊಟ್ಟಂತಹ ಈ ಸಮಿತಿಯವರಿಗೂ, ಇದನ್ನು ತಾಳ್ಮೆಯಲ್ಲಿ ಆಲಿಸಿದಂತಹ ಗುರುಗಳನ್ನು, ಅತಿಥಿಗಣ್ಯರನ್ನು, ಅಭ್ಯಾಗತರನ್ನು, ಎಲ್ಲ ಮಹಿಳೆಯರನ್ನು, ಸಭಾಸದರನ್ನು ಒಂದು ವಂದಿಸ್ತಾ ಅವಕಾಶಕ್ಕೆ ಧನ್ಯವಾದವನ್ನು ಹೇಳುತ್ತಾ, ನನ್ನ ಅಕ್ಷರದ ಭಕ್ತಿಪೂರ್ವಕವಾದಂತಹ ಒಂದೊಂದು ಅಕ್ಷರವನ್ನು ಕೂಡ ಭಕ್ತಿ ಅನ್ನುವಂತಹ ದಾರದಲ್ಲಿ ಪೋಣಿಸಿ ಅದನ್ನು 2 ಮಾಲೆ ಮಾಡಿ, ಒಂದು ಮಾಲೆಯನ್ನು ಮಂಜುನಾಥನಿಗೂ ಇನ್ನೊಂದು ಮಾಲೆಯನ್ನು ಸೋಮನಾಥನಿಗೂ ಹಾಕಿ ನನ್ನ ಮಾತಿನ 1-2 ಮಾತನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ಅವಕಾಶಕ್ಕೆ, ಪ್ರೀತಿಪೂರ್ವಕವಾದಂಥ ಅವಕಾಶಕ್ಕೆ ಶಿರಬಾಗಿ ಪ್ರಣಾಮವನ್ನು ಮಾಡುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮಂಜುನಾಥಾಯ ನಮಃ, ಸೋಮನಾಥಾಯ ನಮಃ. ಶಿವರಾತ್ರಿಯ ಈ ಒಂದು ಸುಸಂದರ್ಭದಲ್ಲಿ ಶಿವರಾತ್ರಿಯ ಮಹತ್ವವನ್ನು ಬಾರಿ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇಟ್ಟಂತಹ ಶ್ರೀ ಕ್ಷೇತ್ರದ ಗದ್ರಿ ಇದರ ಅರ್ಚಕರಾಗಿರುವಂತಹ ಶ್ರೀ ಕೃಷ್ಣ ಭಟ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ
ಶಿವನೆಡೆಗೆ ಅಂತದ್ದು ಹೇಳುವಂಥ ಒಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ಆ ಕಾಲ್ನಡಿಗೆಯಲ್ಲಿ ಬಂದು ಆ ತಾಯಿಯ ಸನ್ನಿಧಾನಕ್ಕೆ ಬಂದು ಆ ತಾಯಿಯ ದರ್ಶನವನ್ನು ಮಾಡಿಕೊಂಡು ಆ ತಾಯಿಯಲ್ಲಿ ಸೇವೆಯನ್ನು
ಭಾರಿ ಸಂತೋಷವನ್ನು ಸ್ವೀಕಾರ ಮಾಡಿಕೊಂಡು ಈ ಒಂದು ನಡೆಯಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹ ಮಾಡಿಕೊಟ್ಟು ಆ ಶಿವನ ಪುರಾಣದಲ್ಲಿ ಆ ಶಿವನ ಸೇವೆಯನ್ನು ಶಿವರಾತ್ರಿಯನ್ನು ಮಾಡಿಕೊಂಡಲ್ಲಿ ಯಾವ ಯಾವ ರೀತಿಯ ಫಲಗಳು ಪ್ರಾಪ್ತಿಯಾಗ್ತದೆ ಎಂಬುದಾಗಿ ಉದ್ಯುಕ್ತವಾಗಿದೆಯೋ ಎಲ್ಲ ಫಲಗಳನ್ನು ಈ ಒಂದು ನಡೆಯಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಅನುಗ್ರಹ ಮಾಡಿಕೊಟ್ಟು ಮಕ್ಕಳಿಗೆ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ಆರೋಗ್ಯ ಆ ಸದಾಶಿವನನ್ನು ಸದಾಕಾಲ ಸೇವೆ ಮಾಡುವಂಥ ಯೋಗ ಭಾಗ್ಯವನ್ನು ಆ ಒಂದು ಸದಾಶಿವನಲ್ಲಿ ಭಕ್ತಿಯನ್ನು ಅನುಗ್ರಹ ಮಾಡಿಕೊಟ್ಟು ದೊಡ್ಡವರಿಗೆ